ನಾವು ಅಯೋಧ್ಯೆಯಲ್ಲಿ ಇಳಿದಾಗ ಎಲ್ಲೆಲ್ಲೂ ಜನಗಳ ರಾಶಿ. ಅಯೋಧ್ಯೆಗೆ ಹೋದವರು ಹಿಂದೆ ಬರುವಂತಹ ವಿಶ್ವಾಸ ಆ ಸಂದರ್ಭದಲ್ಲಿ ಇರಲಿಲ್ಲ. ನೂರಾರು ಮಂದಿ ಕರಸೇವಕರನ್ನು ಇಂದು ಸರಯೂ ನದಿಗೆ ಎಸೆದಂತಹ ಉದಾಹರಣೆಗಳು ಆಗ ಎಲ್ಲ ಜನರ ಮನಸ್ಸಲ್ಲಿ ಒಂದು ಭಯವನ್ನು ಮೂಡಿಸಿತ್ತು. ನಮ್ಮ ಕಣ್ಣೆದುರೇ ನಮಗೆ ರಾಜ್ಯತ ಉಂಟು. ನಮಗೆ ಹಿಂದಿನ ದಿವಸ ಸೂಚನೆ ಬಂತು. ಸುಮಾರು 10 ಗಂಟೆ ಹೋಗುವಾಗ ನಮಗೆ ಎಲ್ರಿಗೂ ದೂರದಿಂದ ಕಂಡಿತು. ಒಬ್ಬರಲ್ಲಿ ಆ ಅಯೋಧ್ಯೆಯ ಗುಂಬಜಿನ ಮೇಲೆ ಏರುವಂಥದ್ದು, ಧ್ವಜ ಹಾರಿಸಿದ್ರು. ಅಷ್ಟಾದ ಬಳಿಕ ಸುತ್ತಮುತ್ತಲಿನ ಎಲ್ಲರೂ ಅಲ್ಲಿ ತಡಬೇರಿತ್ತು. ಎಲ್ಲವನ್ನು ಮುರಿದು ಕೈಗೆ ಸಿಕ್ಕಿದ ಆಯುಧಗಳಿಂದ, ಕೈಯಿಂದ, ಕಲ್ಲಿನಿಂದ, ಹಾರೆಯಿಂದ ಯಾವುದೆಲ್ಲ ನಮಗೆ ಸ್ಪಷ್ಟ ಕಾಣ್ತಿಲ್ಲ, ಎಲ್ಲ ಕಡೆಗಳಿಂದ ಅಲ್ಲಿ ಅಗೀಲಿಕ್ಕೆ ಆರಂಭ ಮಾಡಿದರು. ಅದು ಸಂಪೂರ್ಣವಾಗಿ ನೆಲಸಮಾಧಿಯಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಎಲ್ಲ ರೀತಿಯ ತಯಾರಿಗಳಾಗ್ತಾ ಇದೆ. ಇಡೀ ಅಯೋಧ್ಯೆ ನಳನಳಿಸ್ತಾ ಇದೆ. ಅಯೋಧ್ಯೆಯ ಒಳಭಾಗದಲ್ಲಿ ಬಾಲರಾಮನ ವಿಗ್ರಹದ ಕೆತ್ತನೆ ಪೂರ್ಣಗೊಂಡಿದ್ದು, ಆ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆಯಾಗಿ ಪ್ರತಿಷ್ಠಾಪನೆಯೊಂದೇ ಬಾಕಿ ಇರುವಂಥದ್ದು. ಜನವರಿ 22ನೇ ತಾರೀಕು ಎಲ್ಲ ಪುಣ್ಯ ಕಾರ್ಯಗಳು ನಡೆಯಲಿಕ್ಕಿದೆ. ಬಹಳಷ್ಟು ಹಿಂದೂ ಭಕ್ತರ ಕಾತುರಗಳಿಗೆ ಜನವರಿ 22ರಂದು ತೆರೆ ಬೀಳಲಿಕ್ಕಿದೆ. ರಾಮ ಮಂದಿರದ ಉದ್ಘಾಟನೆ ಆಗಲಿಕ್ಕಿದೆ. ಬಾಲರಾಮ ಎಲ್ಲರಿಗೂ ಕೂಡ ದರ್ಶನವನ್ನು ನೀಡಲಿಕ್ಕಿದ್ದಾನೆ. ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಬೇಕು ಅನ್ನುವಂಥ ಹೋರಾಟ ಬಹಳ ಹಿಂದಿನದ್ದು, ಬಹಳ ದೊಡ್ಡ ಮಟ್ಟಿನ ಹೋರಾಟ. ಅದರಲ್ಲಿ 1990ರ ದಶಕದಲ್ಲಿ ಬಹುದೊಡ್ಡ ಹೋರಾಟವನ್ನು ಸಂಘಟಿಸಿರುವ ಬೆಳ್ತಂಗಡಿ ತಾಲೂಕಿನ ಹಲವು ನಾಯಕರುಗಳಲ್ಲಿ, ಹಲವು ಕಾರ್ಯಕರ್ತರುಗಳಲ್ಲಿ ಒಬ್ಬರು ವಾಸುದೇವರಾವ್ ಕಕ್ಕೆನೆಜ್ಜಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಉದ್ಘಾಟನೆಗೊಳ್ಳಲಿಕ್ಕೆ ಸಜ್ಜಾಗಿದೆ, ಏನು ಹೇಳ್ತೀರಿ? ಖಂಡಿತ ನಮ್ಮ ಜೀವಮಾನದಲ್ಲಿ ಒದಗಿದಂತಹ ಒಂದು ಯೋಗ ಅಂತ ನಾವು ಈ ಸಂದರ್ಭದಲ್ಲಿ ಖಂಡಿತ ಹೇಳಬೇಕು. ಬಹುಶಃ ನಾವು ಈ ಭೂಮಿಗೆ ಬಂದದ್ದೇ ಸಾರ್ಥಕ ಅನ್ನುವಂಥ ಒಂದು ಮನೋಭಾವನೆ ನಮ್ಮ ಮನಸ್ಸಲ್ಲಿ ಮೂಡ್ತಾ ಉಂಟು. ಅದಕ್ಕೆ ಶಬ್ದಗಳೇ ಇಲ್ಲ ಅಂತ. ಆ ಒಂದು ವಿಚಾರಕ್ಕೆ, ಅದರೆಲ್ಲ ಆ ಒಂದು ಕಾರ್ಯಕ್ರಮದಿಂದ ಆಗುವಂಥ ಸಂತೋಷಕ್ಕೆ ಪಾರವೇ ಇಲ್ಲ. ಅದು ಅನಿರ್ವಚನೀಯ ಅಂತ ಹೇಳ್ತಾರೆ. ನಮಗೆ ಶಬ್ದಗಳೇ ಸಿಲುಕುವುದಿಲ್ಲ. ಅಯೋಧ್ಯೆಯ ರಾಮ ಮಂದಿರ ಯಾವಾಗ ಆಗುತ್ತೆ ಅಂತ ಒಂದು ಪ್ರಶ್ನೆ ಇತ್ತು. ಇವಾಗ ಆಗ್ತಾ ಇದೆ. 1990ರ ದಶಕ, 85ರ ನಂತರದ ಆ ದಿನಗಳು ಹೇಗೆ ನೀವೆಲ್ಲ ಸಂಘಟನಾತ್ಮಕವಾಗಿ ಅಯೋಧ್ಯೆಗೆ ಹೋಗಿದ್ದು ಹೇಗೆ? ಅಯೋಧ್ಯೆಗೆ ಹೋಗಲಿಕ್ಕೆ ಕಾರಣ ಆಗಿದ್ದೇನು? 1992ರಲ್ಲಿ ನಾವು ಅಯೋಧ್ಯೆಗೆ ಹೋದದ್ದು. ಅದಕ್ಕೆ ಪೂರ್ವಭಾವಿಯಾಗಿ ಕಲ್ಲಡಕ ಪ್ರಭಾಕರ ಭಟ್ರು ಒಂದು ಉಜಿರೆಯಲ್ಲಿ ಬೈಠಕ್ ಮಾಡಿದರು. ಆ ಬೈಠಕಲ್ಲಿ ನೂರಾರು ಮಂದಿ, ಬಹಳಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದರು. ಆ ಸಂದರ್ಭದಲ್ಲಿ ಅವರ ಒಂದು ಮಾತಿನ ಓಗದಿಂದ ನಾವು ಸ್ಫೂರ್ತಿಗೊಂಡು, ಬಹುಶಃ ನಾವು ಮನೆಯ ಒಪ್ಪಿಗೆ ಇಲ್ಲದೆ ಮನೆಯವರನ್ನು ವಿರೋಧವನ್ನು ಎದುರಿಸಿ ನಾವು ಅಯೋಧ್ಯೆಗೆ ಹೋಗುವುದು ಅಂತ ನಾವು ತೀರ್ಮಾನ ಮಾಡಿದೆವು. ಓಕೆ, ಮನೆಯವರ ವಿರೋಧದ ನಡುವೆ ಅಯೋಧ್ಯೆಗೆ ಹೋದ್ರಿ. ಹೇಗಿತ್ತಲ್ಲ ಪರಿಸ್ಥಿತಿ? ಅವರ ಒಪ್ಪಿಗೆ ಕೇಳ್ತಿದ್ರೆ ಅವ್ರಿಗೆ ಒಪ್ಪಿಗೆ ಕೊಡುವುದಿಲ್ಲ ಅಂತ ನಮಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ನಾವು ಹೊರಡುವಾಗ ಅವರಲ್ಲಿ ಹೇಳಿದ್ದು ನಾವು ಅಯೋಧ್ಯೆಗೆ ಹೋಗುವವರು ಅಂತ ಹೇಳಿದರು. ಅಡ್ಡಿ ಮಾಡಿದರು, ಕಣ್ಣೀರು ಹಾಕಿದರು. ಅಂದರೆ ಅಯೋಧ್ಯೆಗೆ ಹೋದವರು ಹಿಂದೆ ಬರುವಂತಹ ವಿಶ್ವಾಸ ಆ ಸಂದರ್ಭದಲ್ಲಿ ಇರಲಿಲ್ಲ. ಅದಕ್ಕಿಂತ ಹಿಂದಿನ ಬಾರಿ ಮುಲಾಯಂ ಸಿಂಗ್ ಯಾದವ್ ಅವರು ನೂರಾರು ಮಂದಿ ಕರಸೇವಕರನ್ನು ಒಂದು ಸರಯೂ ನದಿಗೆ ಎಸೆದಂತಹ ಉದಾಹರಣೆಗಳು ಆಗ ಎಲ್ಲ ಜನರ ಮನಸ್ಸಲ್ಲಿ ಒಂದು ಭಯವನ್ನು ಮೂಡಿಸಿತ್ತು. ಓಕೆ, ನಿಮ್ಮಲ್ಲಿ ಯಾರು ನಿಮಗೆ ತುಂಬ ಅಡ್ಡಿ ಮಾಡಿಸಿದ್ಯಾರು? ನಮ್ಗೆ ಯಾರು ಅಡ್ಡು ಮಾಡಲಿಲ್ಲ. ಅಂದರೆ ಮನೆಯವರು ನಮ್ಮ ಮೇಲೆ ಪ್ರೀತಿಯಿಂದ, ಯಾರು ಮನೆಯಲ್ಲಿ? ತಂದೆ, ಮುಖ್ಯವಾಗಿ ನಮ್ಮ ತಂದೆಯವರು. ಅಂದರೆ ಸದುದ್ದೇಶಕ್ಕಾಗಿ, ಅಂದರೆ ಅಲ್ಲಿ ಹೋದರೆ ನಮ್ಮ ಮೇಲಿನ ಪ್ರೀತಿಯಿಂದ ಅವರು ಹೋಗಬಾರ್ದು ಅಂತ ಒಂದು ನಿಲುವು ಅವರದಿತ್ತು. ತಂದೆ ಮತ್ತು ಹೌದು, ತಂದೆ, ತಾಯಂದರು, ಮನೆಯವರೆಲ್ಲ ಅವರದ್ದೆಲ್ಲ ಸ್ವಲ್ಪ ಮದುವೆ ಆಗಿದ್ದಾಗ. ಹೌದು, ಮದುವೆ ಆಗಿತ್ತು. ಮಾಡದಿ ಏನಂದಿದ್ರು? ಅವರು ಕೂಡ ಅದಕ್ಕೆ ಸಮ್ಮತಿ ಇರಲಿಲ್ಲ. ಅಂದರೆ ಭಯದಿಂದ ಅಯೋಧ್ಯೆಗೆ ಹೋದರೆ ಹಿಂದಿರುಗಿ ಬರುವುದಿಲ್ಲ ಎಂಬ ಭಾವನೆ ಆಗ ದಟ್ಟವಾಗಿತ್ತು. ಹಾಗಾಗಿ ಅವರೊಂದು ರೀತಿಯಲ್ಲಿ ಅಡ್ಡಿ ಮಾಡಿದರು. ಓಕೆ, ಹೇಗೆ ಹೊರಟರು ಇಲ್ಲಿಂದ? ನಾವು ಇಲ್ಲಿಂದ ಹೊರಡುವಾಗ ನಮಗೆ ಹಿಂದಿನ ದಿವಸ ಸಂಘನಿಕೇತನಕ್ಕೆ ಯಾರೆಲ್ಲ ಅಯೋಧ್ಯೆಗೆ ಹೋಗುವವರು ಅವರೆಲ್ಲರನ್ನು ಸಂಘನಿಕೇತನಕ್ಕೆ ಬರಲಿಕ್ಕೆ ಹೇಳಿದರು. ಅಲ್ಲಿ ರಾತ್ರಿಯ ಸೂಚನೆಗಳನ್ನು ಕೊಟ್ಟಿದ್ದರು. ಆನಂತರ ಊಟ ಉಪಹಾರದ ವ್ಯವಸ್ಥೆ ಇತ್ತು. ನಾವು ಬೆಳಿಗ್ಗೆ, ನನಗೆ ನೆನಪಾಗ್ತಾ ಇಲ್ಲ, ಅಂತೂ ಬೆಳಿಗ್ಗೆ ನಾವು ಬೇಗನೆ ಮಂಗಳೂರಿನಿಂದ ರೈಲಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಅಯೋಧ್ಯೆಗೆ ಹೋದೆವು. ಓಕೆ, ಅಯೋಧ್ಯೆಯ ನೆಲದಲ್ಲಿ ಇಳಿದ ನಂತರದ ಕ್ಷಣಗಳು ಅದು ಅದ್ಭುತ ಅಂತ ನಮಗೆ ಎಲ್ಲವೂ ನೆನಪಾಗ್ತಿಲ್ಲ ಈ ಸಂದರ್ಭದಲ್ಲಿ. ಆದರೆ ಒಂದು ನೆನಪಾಗುವಂಥದ್ದು, ಹೋದಾಗ ರೈಲಲ್ಲಿ ಪೂರ್ತಿ ಜನಗಳು, ನಮಗೆ ಭಾಷೆಯೂ ಗೊತ್ತಿಲ್ಲ, ನಾವು ಅದರ ವಿಚಾರಗಳು ಏನು ಗೊತ್ತಿಲ್ಲ. ಅಲ್ಲಿ ಹೋಗಿ ಇಳಿದಾಗ ಬಹುಶಃ 2 ದಿವಸ ದಾಟಿರಬಹುದು ನನ್ನ ಒಂದು ಕಲ್ಪನೆ. 2 ಅಥವಾ 3 ದಿವಸಗಳ ನಂತರ ನಾವು ಅಲ್ಲಿ ಇಳಿದಾಗ
ನಾವು ಅಯೋಧ್ಯೆಯಲ್ಲಿ ಇಳಿದಾಗ ಎಲ್ಲೆಲ್ಲೂ ಜನಗಳ ರಾಶಿ, ನಾವು ಎಲ್ಲಿ ಮಲಗುವುದು, ನಮಗೆ ಟಾಯ್ಲೆಟ್ನ ವ್ಯವಸ್ಥೆ ಏನು ಯಾವುದೂ ನಮಗೆ ಗೊತ್ತಿರಲಿಲ್ಲ. ಆದರೆ ಕರ್ನಾಟಕದಿಂದ ಅದಕ್ಕಾಗಿ ಒಂದು ಪ್ರತ್ಯೇಕ ವ್ಯವಸ್ಥೆ ಮಾಡಿದರು. ಹಾಗಾಗಿ ನಾವು ಪರಸ್ಪರ ಸಂಪರ್ಕ ಮಾಡಿಕೊಂಡು ಅಲ್ಲಿ ಮತ್ತೆ ನಾವು 18 ದಿವಸಗಳ ಕಾಲ ಅಲ್ಲಿದ್ದೆವು. ಆದರೆ ನಮಗೇನು ಮತ್ತೆ ಅದು ಹೊಂದಿಕೆ ಆಗ್ತಾ ಹೋಯಿತು. ದಿನಾಲೂ ನಾವು ರಾಮ ಮಂದಿರಕ್ಕೆ, ರಾಮನ ದರ್ಶನಕ್ಕೆ ಹೋಗ್ತಿದ್ದೆವು. ಅಲ್ಲಿ ಭಜನಾ ಕಾರ್ಯಕ್ರಮಗಳಲ್ಲಿ ಆಗ್ತಿದ್ದದ್ದು ನನ್ನ ನೆನಪಲ್ಲಿದೆ. ಮತ್ತು ನಾವು ಇಡೀ ಅಯೋಧ್ಯೆಯ ಪರಿಸರದಲ್ಲಿ ಎಲ್ಲ ಕಡೆಗಳಿಗೆ ನಾವು ತಿರುಗಾಡಿದ್ದು ನಮಗೆ ಒಂದು ಹೆಮ್ಮೆಯ ವಿಷಯ. ರಾಮ ಮಂದಿರ ಉಂಟು, ಲಕ್ಷ್ಮಣ ಮಂದಿರ ಉಂಟು, ರಾಮಾಯಣದಲ್ಲಿ ಬರುವಂಥ ಯಾವುದೆಲ್ಲ ಪಾತ್ರಗಳುಂಟು ಅದರ ಹೆಸರಲ್ಲಿ ಅಲ್ಲೆಲ್ಲ ಬೇರೆ ಬೇರೆ ರೀತಿಯ ಮಂದಿರಗಳುಂಟು. ಸರಯೂ ನದಿಗೆ ಹೋಗಿದ್ದೆವು, ನಾವು ದಿನ ಹೋಗ್ತಿದ್ದೆವು. ಅಲ್ಲಿ ಹೋಗಿ ಸ್ನಾನ ಮಾಡಿ ಆ ಸರಯೂ ನದಿಯನ್ನು ಕಂಡಾಗ ನಮ್ಮ ಮೈಗೆ ರೋಮಾಂಚನವಾಗ್ತಿತ್ತು. ಅದರ ಮಧ್ಯೆ ಇನ್ನೊಂದು ವಿಶೇಷ ಹೇಳಿದರೆ, ಇಡೀ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಬಿಲ್ವಪತ್ರೆಯ ಮರಗಳು, ಅದೊಂದು ವಿಶೇಷ. ಅಂದರೆ ಅದೇನೊಂದು ಸಂಬಂಧ, ಈಶ್ವರನಿಗೂ ರಾಮನಿಗೂ ಸಂಬಂಧ ಅಂತ ಹೇಳ್ತಾರಲ್ಲ, ಆ ದೃಷ್ಟಿಯಿಂದ ಇರ್ಬೋದು. ಇನ್ನೊಂದು ಬಹಳ ನಾವು ಗಮನಿಸುವಂಥದ್ದು, ಅಯೋಧ್ಯೆಯಲ್ಲಿ ನಾವು ಮಾರ್ಗದಲ್ಲಿ ನೂರಾರು ಮಂದಿ, ಸಾವಿರಾರು ಮಂದಿ ಹೋಗುವಾಗ ನಮಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಮಂಗಗಳಿದ್ದವು ಮಾರ್ಗದಲ್ಲಿ. ನಮ್ಮಲ್ಲಿರುವ ವಸ್ತುಗಳನ್ನು ಅವರು ಹೇಳ್ಕೊಂಡು ಹೋಗುವಂಥದ್ದು, ಅದೆಲ್ಲ ನಾವು ಮರೆಯಲಾಗದಂಥ ಒಂದು ದೃಶ್ಯಗಳು. ನೀವು ಯಾರೆಲ್ಲ ಹೋದ್ದು ಈಗ ನೆನಪಿದೆಯಾ? ನಿಮ್ಮ ಜೊತೆಗೆ ಬಂದವರು ತಂಡದ ನೆನಪು? ನಮ್ಮ ಗ್ರಾಮದಿಂದ ನಾನು ಹೋಗಿದ್ದೇನೆ, 𝐻 ಅಂತ ಮತ್ತೊಬ್ಬರು ನನ್ನದೇ ಹೆಸರಿನವರು. ಆ ಬಳಿಕ ಚಂದ್ರಶೇಖರ ಟೈಲರ್ ಅಂತ, ಕೆ.ಜೆ. ಲೋಕಪ್ಪ ಪೂಜಾರಿ, ನೋಣಯ್ಯ ಗೌಡ ಅವರು ವೃತ್ತಿಯಿಂದ ಅವರು ಟೈಲರ್, ಉಮಣಗೌಡ ಮಜಲು ಅಂತ, ಉಮಣಗೌಡ ಮಜಲು ಅವರು ವೃತ್ತಿಯಿಂದ ಟೈಲರ್. ನಮ್ಮಲ್ಲಿ ವಿಶೇಷ ಹೇಳಿದರೆ ನಾವು ಇಲ್ಲಿ 3 ಮಂದಿ ಟೈಲರ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಎಂಬುದು ನಮಗೆ ಬಹಳ ಒಂದು ಹೆಮ್ಮೆಯ ವಿಚಾರ. ಬೆಳ್ತಂಗಡಿ ತಾಲೂಕಿನ ತಂಡವಾಗಿ ಹೋಗಿದ್ರಿ ನೀವು? ಹೌದು ಹೌದು ಹೌದು. ನೆನಪುಂಟು. ಪ್ರತಾಪ್ ಸಿಂಹನ ಜೊತೆಯಾಗಿದ್ದೆವು. ಮತ್ತೊಬ್ಬರು ಇಲ್ಲಿ ಅವರು ಈಗ ನಿಧನರಾಗಿದ್ದಾರೆ, ಅನಂತ್ ನಾಯಕ್ ಅಂತ ಒಬ್ಬರು ನಮ್ಮದೇ ಭಾಗದ ಹೇಡಿಯ ಅಂತ ಅಲ್ಲಿ ಮನೆ ಇದ್ದವರು, ಅವರು ಬಂದಿದ್ದಾರೆ. ಅವರದ್ದು ಅಡಿಗೆ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಕರ್ನಾಟಕಕ್ಕೆ ನಮಗೆ ಅಲ್ಲಿ ಏನು ಸಮಸ್ಯೆ ಹೇಳಿದರೆ, ಅಲ್ಲಿನ ಆಹಾರ ಪದ್ಧತಿ ನಮಗೆ ಅದು ಆಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ್ದೇ ಅಡಿಗೆಯನ್ನು ಮಾಡುವಂಥ ಒಂದು ಉಸ್ತುವಾರಿಯನ್ನು ನಮ್ಮ ಅನಂತ ನಾಯಕ್ ಅಂತ ಒಬ್ಬರು ಖ್ಯಾತ ಅಡಿಗೆಯವರಿದ್ದರು, ಅವರದನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಹಾಗಾಗಿ ನಮಗೆ ಆಹಾರದ ಬಗ್ಗೆ ಇರುವಂಥ ಒಂದು ಗೊಂದಲ ನಿವಾರಣೆ ಆಯಿತು. ಬಾಬ್ರಿ ಮಸೀದಿ ಧ್ವಂಸ ಅಥವಾ ಅನಧಿಕೃತ ಕಟ್ಟಡದ ಧ್ವಂಸ ಪ್ರಕರಣ, ಅದು ನೆನಪಿದೆಯಾ? ಆ ಕಟ್ಟಡ ಧ್ವಂಸ ಆಗ್ತಾ ಇದ್ದಂಥ ಸಂದರ್ಭ ಅಲ್ಲೇ ಇದ್ರಿ? ಅದು ನಮ್ಮ ಕಣ್ಣೆದೇ ನಮಗೆ ರಾಚಿತ ಉಂಟು. ನಮಗೆ ಹಿಂದಿನ ದಿವಸ ಸೂಚನೆ ಬಂತು, ನಾವು 18 ದಿವಸಗಳ ಕಾಲ ಅಯೋಧ್ಯೆಯಲ್ಲಿದ್ದೆವು ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ಡಿಸೆಂಬರ್ 6ನೇ ಅಂದರೆ 5ನೇ ದಿವಸ, 6ಕ್ಕೆ ಕರಸೇವೆ ಆದದ್ದು, 5ನೇ ತಾರೀಕಿನಂದು ನಮಗೆ ರಾತ್ರಿಯಲ್ಲಿ ಸೂಚನೆ ಬಂತು, ನಾಳೆ ಬೆಳಿಗ್ಗೆ ಎಲ್ಲರೂ ಒಂದು ಹಿಡಿ ಮಣ್ಣು ಹಾಕಿಕೊಂಡು ನಾವೆಲ್ಲ ಮನೆಗೆ ತೆರಳುವಂಥ ಸೂಚನೆ ಬಂತು. ಆಗ ಎಲ್ಲರೂ ಬೈಲಿಕ್ಕೆ ಆರಂಭ ಮಾಡಿದರು. ನಾವು ಕೇವಲ ಒಂದು ಹಿಡಿ ಮಣ್ಣು ಹಾಕಲಿಕ್ಕೆ ಇಲ್ಲಿ ಬರುವಂಥದ್ದ ಎಂಬ ಸಿಟ್ಟು ನಮ್ಮ ಕರಸೇವಕರಲ್ಲಿ ಕಾಣ್ತಿತ್ತು. ಹಾಗಂತೇಳಿ ನಾವು ಆಜ್ಞೆಯನ್ನು ಪರಿಪಾಲನೆ ಮಾಡಲೇಬೇಕು. ನಾವೆಲ್ಲ ಬೆಳಿಗ್ಗೆ ಎದ್ದುಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ದೇವರಿಗೆ ಕೈ ಮುಗಿದು ಅಲ್ಲಿ ಕ್ಯೂ ನಿಂತವು. ಸಾವಿರಾರು ಜನಗಳ ಸಮೂಹ ಇತ್ತಲ್ಲಿ. ನಾವು ಬಹಳ ಹಿಂದೂಗಳಿದ್ದೆವು. ಸುಮಾರು ಒಂದು 10 ಗಂಟೆ, ನನ್ನ ನೆನಪು 10-10:30 ಆಗಿರ್ಬೋದು, ನಾವೆಲ್ಲ ಆ ಸಾಲಲ್ಲಿ ನಿಂತಿದ್ದೆವು. ನಮ್ಮ ಎದುರು ಭಾಗದಲ್ಲಿ, ಅಯೋಧ್ಯೆಯ ಮುಂಭಾಗದಲ್ಲಿ ನಾವು ನಿಂತಿದ್ದೆವು. ಸುಮಾರು 10:30 ಗಂಟೆ ಆಗುವಾಗ ನಮಗೆಲ್ಲರಿಗೂ ದೂರದಿಂದ ಕಂಡಿತು ಒಬ್ಬರಲ್ಲಿ ಅಯೋಧ್ಯೆಯ ಗುಂಬಜಿನ ಮೇಲೆ ಏರುವಂಥದ್ದು. ಸ್ವಲ್ಪ ತಡೆದಾಗ ಇನ್ನೊಬ್ಬರು ಧ್ವಜ ಹಾರಿಸಿದರು. ಅಷ್ಟಾದ ಬಳಿಕ ಸುತ್ತಮುತ್ತಲಿನ ಎಲ್ಲರೂ ಅಲ್ಲಿ ತಡಬೇಲಿತ್ತು. ಎಲ್ಲವನ್ನು ಮುರಿದು ಕೈಗೆ ಸಿಕ್ಕಿದ ಆಯುಧಗಳಿಂದ, ಕೈಯಿಂದ, ಕಲ್ಲಿನಿಂದ, ಹಾರೆಯಿಂದ, ಯಾವುದೆಲ್ಲ ನಮಗೆ ಸ್ಪಷ್ಟ ಕಾಣ್ತಿರಲಿಲ್ಲ, ಎಲ್ಲ ಕಡೆಗಳಿಂದ ಅಲ್ಲಿ ಅಗೀಲಿಕ್ಕೆ ಆರಂಭ ಮಾಡಿದರು. ನಾವು ಸುಮಾರು ನಿಶ್ಚಲವಾಗಿ ಅಂತ ಹೇಳ್ಬೋದು, ಒಂದು ರೀತಿ ಮೂರ್ತಿಯಂತೆ ನಾವು ಸಂಜೆ 4 ಗಂಟೆಯ ತನಕ ಅಲ್ಲಿ ನಿಂತಿದ್ದೆವು. ಬಹುಶಃ ನಾವೇನಾದರೂ ನೀರು ಮಾತ್ರ ಕುಡಿದಿರ್ಬೋದು, ಅಷ್ಟು ನಮಗೆ ಆಶ್ಚರ್ಯ ಆಯಿತು ಏನು ಘಟನೆ ಆಗ್ತಾ ಉಂಟಂತ. ಅಂತೂ 4 ಗಂಟೆ ಆಗುವಾಗ, ಅಂದಾಜು ಗಂಟೆ, ಇಡೀ ಅಯೋಧ್ಯೆ, ನಾವು ಇವತ್ತು ಏನು ಅಯೋಧ್ಯೆ ಅಂತ ಹೇಳ್ತೇವೆ, ವಾಸ್ತವಿಕವಾಗಿ ಮಸೀದಿ ಅಂತ ಹೇಳ್ತೇವೆ, ಮಸೀದಿ ಅಲ್ಲೂ ಅಲ್ಲ, ಅದು ಸಂಪೂರ್ಣವಾಗಿ ನೆಲ ಸಮಾಧಿ ಆಯಿತು. ಆ ಕ್ಷಣ ಕರೆಕ್ಟ್ ನೆನಪು ನಿಮಗೆ? 100ಕ್ಕೆ 100 ಅದು ನಮಗೆ ಮರಳಿಕ್ಕೆ ಸಾಧ್ಯವೇ ಇಲ್ಲ. ಆಗ ನನಗೊಂದು ಘಟನೆ ನೆನಪಾಗ್ತದೆ. ಆಗ ರೇಡಿಯೋ ಒಂದು ಯಾರ್ದೋ ಕೈಯಲ್ಲಿ, ಆಗ ರೇಡಿಯೋ ಇತ್ತು, ಆಗೆಲ್ಲ ಟಿ ವಿಗಳ ಸ್ವಲ್ಪ ಕಮ್ಮಿ ಇತ್ತು. ರೇಡಿಯೋದಲ್ಲಿ ಹೇಳ್ತಿದ್ರು, ಅಯೋಧ್ಯೆಯಲ್ಲಿ ಪರಿಸ್ಥಿತಿ ಬಹಳ ಶಾಂತವಾಗಿದೆ, ಮಸೀದಿ ಸುಭದ್ರವಾಗಿದೆ ಅಂತ ಹೇಳುವಂಥದ್ದು. ನಾನು ಅದನ್ನು ಕೇಳಿದ್ದು ನನ್ನ ಮನಸ್ಸಲ್ಲಿ ಈಗಲೂ ಉಂಟು. ಎಷ್ಟೊಂದು ಸುಳ್ಳುಗಳನ್ನು ಕೆಲವು ಮಾಧ್ಯಮಗಳಲ್ಲಿ ಹೇಳ್ತಾರೆ ಎಂಬುದು ಅದು ಅತ್ಯಂತ ದುಃಖಕರದ ವಿಷಯ.
ಅದಾದ ನಂತರ ವಿಡಿಯೋಗಳು ಹೊರಬಂತು. ನೀವು ಈ ಘಟನೆ ಆಗುವಾಗ ಊರಿನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಮಾಡುವಂಥದ್ದು ಹಾಗೆಲ್ಲ ಮೊಬೈಲಲ್ಲಿ ಇರಲಿಲ್ಲ, ಹೇಗೆ? ಆಗ ಅಂಥದ್ದು ಏನಿಲ್ಲ. ನಾವು ಅಲ್ಲಿಂದ ಕಾಗದ ಬರೆದಿದ್ದೆವು, ನಮಗೆ ನಾವು ಎಲ್ಲಿ ಸುರಕ್ಷಿತವಾಗಿದ್ದೇವೆ ಎಂಬುದಾಗಿ ನಾವು ಕಾಗದ ಬರೆದಿದ್ದೇವೆ. ಅದಕ್ಕಿಂತ ಹೊರತಾಗಿ ಅಲ್ಲಿ ನಾವು ಯಾವುದೇ ರೀತಿಯಲ್ಲಿ ಸಂಪರ್ಕ ಮಾಡುವಂಥ ಸಾಧ್ಯತೆಗಳು, ಅವಕಾಶಗಳು ಅಲ್ಲಿ ಇರಲಿಲ್ಲ ನಮಗೆ. ಓಕೆ. ಅಲ್ಲಿಂದ ವಾಪಸ್ಸು ಆ ಬಾಬ್ರಿ ಮಸೀದಿ ಧ್ವಂಸ ಆದ ನಂತರ ನೀವು ವಾಪಸ್ ಬಂದದ್ದು? ಹೌದು. ನಾವು ಆ ಮಸೀದಿ ಧ್ವಂಸ ಆದ ನಂತರ ಆಗ ಹೋವೆ ಶೇಷಾದ್ರಿ ಅವರು ಅಂತ ಅವರೀಗ ತೀರಿದ್ದಾನೆ, ಅವರು ಸೂಚನೆ ಕೊಟ್ಟರು. ಅವತ್ತೇ ರಾತ್ರಿ ನಾವೆಲ್ಲರೂ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರೂ ಒಂದು ಇಟ್ಟಿಗೆಯನ್ನು ಹೊತ್ತುಕೊಂಡು ಅಲ್ಲಿ ರಾತ್ರಿ ಬೆಳಗಾಗುವಾಗ ಗಂಟೆ ನೆನಪಾಗ್ತಾ ಇಲ್ಲ, ಎಲ್ಲರೂ ಸೇರಿಕೊಂಡು ಇವತ್ತು ಏನು ನಾವು ರಾಮನ ಗುಡಿ ಅಂತ ನಾವು ಹೇಳ್ತಿದ್ದೇವೆ, ಆ ರಾಮನ ಗುಡಿಯ ನಿರ್ಮಾಣ ಅಲ್ಲಿ ಸೇರಿರುವಂತಹ ಎಲ್ಲ ಕರಸೇವಕರ ಒಂದು ರೀತಿಯ ಕರಸೇವೆಯಿಂದಾಗಿ ಇಟ್ಟಿಗೆಯನ್ನು ಕೊಡುವಂಥದ್ದು, ನಾವು ಸಾಲು ಸಾಲಾಗಿ ನಿಂತುಕೊಂಡು ಕೊಡುವಂಥದ್ದು. ಅಂತೂ ಸುಮಾರು ಬೆಳಗಾಗುವ ಮೊದಲು ಅಲ್ಲಿ ರಾಮನ ಮಂದಿರ ಸಿದ್ಧ ಆಯಿತು. ಪುಟ್ಟ ರಾಮನ ಮಂದಿರ. ಹೌದು, ಗುಡಿ, ರಾಮನ ಗುಡಿ. ಅಂದರೆ ನಮಗೊಂದು ಸೂಚನೆ ಬಂದಿತ್ತು, ನಮಗೆ ಅದು ನಾವು ಆ ರೀತಿ ಮಾಡದಿದ್ದರೆ ಅಲ್ಲಿ ನಮಗೆ ಹೋಲ್ಡಿಂಗ್ ಹೋಗ್ತದೆ, ಸರ್ಕಾರದನ್ನು ಅಕ್ವೈರ್ ಮಾಡಿತ್ತು ಎಂಬ ದೃಷ್ಟಿಯಿಂದ ಆ ರೀತಿ ಮಾಡಿದ್ದಾರೆ ಅಂತ ನಮಗೆ ಸುದ್ದಿ ಸಿಕ್ಕಿತು. ಓಕೆ. ಅದಾದ ನಂತರ ನೀವು ಊರಿಗೆ ಬಂದ್ರಿ. ಊರಿಗೆ ಬಂದ ನಂತರ ಊರಲ್ಲಿ ನಿಮಗೆ ಸ್ವಾಗತ? ಖಂಡಿತ. ನಮ್ಮನ್ನು ತುಂಬ ಮಂದಿ ನಾವು ಬರ್ತೇವೆ ಅಂತ ಸುದ್ದಿ ಕೇಳಿದ ಕೂಡಲೇ ನೂರಾರು ಮಂದಿ ನಮ್ಮನ್ನು ಸಂಪರ್ಕ ಮಾಡಿ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಅದು ಬಹಳಷ್ಟು ಒಂದು ನೆಮ್ಮದಿಯ, ನಮ್ಮ ಬದುಕಿನ ಸಂತೃಪ್ತಿಯ ವಿಚಾರ ಅದು. ಓಕೆ. ಅದಾದ ನಂತರ ಯಾತ್ರೆಗಳು ಆರಂಭವಾಯಿತು. ರಾಮನ ಯಾತ್ರೆಗಳಿರ್ಬೋದು, 2-3 ಯಾತ್ರೆಗಳು. ಆ ಎಲ್ಲ ಯಾತ್ರೆಯಲ್ಲಿ ತಾವು ಭಾಗಿಯಾಗಿದ್ದೀರಿ ಅಂತ ಅನಿಸುತ್ತೆ. ಯಾವುದೆಲ್ಲ ಯಾತ್ರೆ? ನಮ್ಮ ಮುಖ್ಯವಾಗಿ ಅಡ್ವಾಣಿಯವರ ರಥಯಾತ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ, ನಮ್ಮ ಮಂಗಳೂರು ಅಥವಾ ಈ ಕಡೆಯ ಸಂದರ್ಭಗಳಲ್ಲಿ ನಾವೆಲ್ಲರೂ ತುಂಬ ಮಂದಿ ಪಾಲ್ಗೊಂಡಿದ್ದೇವೆ ಆ ಸಂದರ್ಭದಲ್ಲಿ. ಅದು ನಮಗೆ ಮರೆಯಲಾಗದಂಥ ಒಂದು ಅನುಭವ. ಸಂಘಟನಾತ್ಮಕವಾಗಿ ರಾಮ ಮಂದಿರದ ವಿಚಾರದಲ್ಲಿ ಬಹಳ ಕಾರ್ಯಕರ್ತರನ್ನು ಸಂಘಟಿಸುವುದಿರ್ಬೋದು, ಮನೆಗಳನ್ನು ಜೋಡಿಸುವಂಥದ್ದಿರ್ಬೋದು, ಎಲ್ಲ ಆಗಿದೆ. ಆ ಕಾರ್ಯಗಳು ಹೇಗಾಯಿತು ಸರ್ ಬೆಳ್ತಂಗಡಿ ತಾಲೂಕಿನಲ್ಲಿ? ಖಂಡಿತ ನಮಗೆ ಒಂದು ಸಮರ್ಥ ನೇತೃತ್ವ ಇತ್ತು. ಈ ಸಂದರ್ಭದಲ್ಲಿ ನಾನು ಗ್ರಾಮದಲ್ಲಿ ಲೋಕ ಪೂಜಾರನ್ನು ನೆನೆದ ಹಾಗೆ ತಾಲೂಕಲ್ಲಿ ಕಲ್ಮಂಜ ಮೋಹನ್ ರಾವ್, ನಾವು ಪ್ರಧಾನವಾಗಿ ಅವರನ್ನು ಖಂಡಿತವಾಗಿ ನಾವು ಈ ಸಂದರ್ಭದಲ್ಲಿ ನೆನೆಯಬೇಕು. ಇವತ್ತು ಸ್ವಲ್ಪ ಅನಾರೋಗ್ಯದಿಂದ ಅವರು ಸ್ವಲ್ಪ ಚಟುವಟಿಕೆಯಲ್ಲಿ ಅವರಿಲ್ಲ, ಆದರೆ ಆಗ ಇಡೀ ನಮ್ಮ ತಾಲೂಕಿನ ಈ ವಿಚಾರದಲ್ಲಿ ನೇತೃತ್ವ ವಹಿಸಿದವರು ಅದು ಖಂಡಿತ ಕಲ್ಮಂಜ ಮೋಹನ್ ರಾಯರು. ನಿಮ್ಮ ಹೋರಾಟ, ಇಲ್ಲಿಂದ ಹೋಗುವುದು, ಅಲ್ಲೆಲ್ಲ ಒಟ್ಟಾಗಿದ್ದು, ಅಲ್ಲಿಯ ಆ ಧ್ವಂಸ ಪ್ರಕರಣ, ಅಲ್ಲಿ ನೀವು ನಿಶ್ಚಲವಾಗಿ ನಿಂತಿದ್ದು, ಆನಂತರ ಬಂದದ್ದು, ಊರಿನಲ್ಲಿ ಸಂಘಟನಾತ್ಮಕವಾಗಿ ಹಲವಾರು ಯಾತ್ರೆಗಳಲ್ಲಿ ಭಾಗಿಯಾಗಿದ್ದು, ಇದೆಲ್ಲವೂ ಕೂಡ ಒಂದು ಅಡಿಪಾಯ ಅನ್ನುವಂಥ ರೀತಿಯಲ್ಲಿ ಮೋಹನ್ ರಾವ್ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಇದೆಲ್ಲ ಅಡಿಪಾಯ. ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ, ನಿರ್ಮಾಣ ಆಗ್ತಾ ಇದೆ ಅಂತ ಕೇಳಿದಾಗ ಏನು ಅನ್ಸುತ್ತೆ? ಖಂಡಿತ ಅದಕ್ಕೆ ನಾನು ಹಾಗೆ ಹೇಳಿದ ಹಾಗೆ ಖಂಡಿತವಾಗಿ ನಮಗೆ ಅದಕ್ಕೆ ಶಬ್ದಗಳೇ ಇಲ್ಲ. ಒಂದಂತೂ ಸ್ಪಷ್ಟ, ನಾವು ಇವತ್ತು ಹಿಂದೂ ಅಂತ ಹೇಳಿದ ಕೂಡಲೇ ಸಾಮಾನ್ಯ ಒಂದು ರೀತಿಯ ಕೆಟ್ಟ ಅಭಿಪ್ರಾಯ ಇದೆ. ನಾನು ಸ್ಪಷ್ಟವಾಗಿ ಹೇಳುವಂಥದ್ದು, ಹಿಂದೂ ಎನ್ನುವುದು ಜಾತಿಯಲ್ಲ. ಯಾರು ದೇಶಕ್ಕೆ ನಿಷ್ಠರೋ, ಯಾರು ಈ ದೇಶದ ಸಂಸ್ಕೃತಿಯನ್ನು ಗೌರವಿಸ್ತಾರೋ ಅವರೆಲ್ಲರೂ ಹಿಂದೂಗಳು. ಹಿಂದೂ ಎನ್ನುವುದು ಜಾತಿ ಸೂಚಕ ಅಲ್ಲವೇ ಅಲ್ಲ. ಅದರಲ್ಲಿ ಎಲ್ಲವೂ ಸೇರಿತು. ನಾವು ಏನು ಮತ ಅಂತ ಹೇಳ್ತೇವೆ ಅದೆಲ್ಲ ಪೂಜಾ ವಿಧಾನಗಳು. ಧರ್ಮ ಎಲ್ರಿಗೂ ಅನ್ವಯ ಆಗುವಂಥದ್ದು. ಇಡೀ ಜಗತ್ತೇ ನಡೆಯುವಂಥದ್ದು ಧರ್ಮದ ಆಧಾರದ ಮೇಲೆ. ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಅಯೋಧ್ಯೆಯಲ್ಲಿ ಕರಸೇವೆ ಮಾಡಿದಂತಹ ಕ್ಷಣಗಳು, ಅಯೋಧ್ಯೆಗೆ ಹೋದಂಥ ಕ್ಷಣಗಳು, ಅಯೋಧ್ಯೆಯಲ್ಲಿ ಊಟ ಹೇಗೆ, ತಿಂಡಿ ಹೇಗೆ, ಅಥವಾ ನನಗೆ ಶೌಚದ ವ್ಯವಸ್ಥೆ ಹೇಗೆ, ವಸತಿ ಹೇಗೆ ಅನ್ನುವಂಥದ್ದನ್ನು ಯೋಚನೆ ಮಾಡದೆ ಕರಸೇವೆ ಹೇಗೆ ಮಾಡುವುದು ಅನ್ನುವಂಥದ್ದಷ್ಟೇ ಯೋಚನೆ ಮಾಡ್ಕೊಂಡು ತೆರಳಿದಂತಹ ತಂಡದಲ್ಲಿದ್ದಂತಹ ಕಾರ್ಯಕರ್ತ, ಆ ಬಾಬ್ರಿ ಮಸೀದಿ ಧ್ವಂಸ ಆದಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದರು ಅಥವಾ ಅವರು ಪ್ರತ್ಯಕ್ಷದರ್ಶಿಯಾಗಿ ಅದನ್ನು ನೋಡಿದವರು, ಮತ್ತು ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅವತ್ತು ನಾವೆಲ್ಲ ಹೋರಾಟ ಮಾಡಿದ್ವಿ, ನಮಗೊಂದು ಕೊರಗಿತ್ತು ಅನ್ನುವಂಥದ್ದು. ಯಾಕಂದರೆ ಇನ್ನೂ ಒಂದು ವಿಸ್ತೃತ ಮತ್ತು ನಮಗೆ ಬೇಕಾದಂಥ ರೀತಿಯ ರಾಮ ಮಂದಿರ ನಿರ್ಮಾಣ ಆಗದೇ ಇರುವಂಥದ್ದು ನೋವಿತ್ತು ಅವರಲ್ಲಿ. ಆದರೆ ಈಗ ಅಂಥ ಎಲ್ಲ ನೋವು ಮರೆಯಾಗಿ ನಮಗೊಂದು ಸಂತೃಪ್ತಿಯ ಭಾವ ನಮ್ಮಲ್ಲಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಕಕ್ಕೆನೇಜಿ. Dr. M.V. Shetty Institutions, Mangaluru. Empowering dreams and achieving greatness since 1985.
Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.